ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ. ಇದು ದೂರ ಟ್ರಾವೆಲಿಂಗ್ ಮಾಡುದು, ಯೂನಿಟಿ ಆಫ್ ಸ್ಟ್ಯಾಚ್ಯೂಗೆ ಟ್ರಾವೆಲಿಂಗ್ ಮಾಡುದು. ಇದು ಎಲ್ಲಿರುವುದು? ಗುಜರಾತ್ ಅಲ್ಲಿ ಇರುವುದು. ಇಲ್ಲಿಗೆ ನಾವು ಇವತ್ತು ಹೋಗುದು, ಇದರ ಬಗ್ಗೆ ಇವತ್ತು ಎಕ್ಸ್ಪ್ಲೋರ್ ಮಾಡುದು. ಇದು ನಿಮ್ಗೆ ಗೊತ್ತಾಗಿರ್ಬೋದು, ಹಾಗೆ ಹೇಳಿದಾಗೆ ಗೊತ್ತಾಗಿರ್ಬೋದು. ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ ಬಗ್ಗೆ ಇವತ್ತು ಮಾತಾಡುದು. ಇದರ ಮೊದಲು ಒಂದು ಅತಿ ದೊಡ್ಡವಾದ ಸ್ಟ್ಯಾಚ್ಯೂ ಎಲ್ಲಿದ್ದದ್ದು, ಚೀನಾದಲ್ಲಿದ್ದದ್ದು. ಒಂದು ಸ್ಪ್ರಿಂಗ್ ಟೆಂಪಲ್ ಅಂತ ಟೆಂಪಲ್ ಇತ್ತು, ಅಲ್ಲಿ ಬುದ್ಧ ಸ್ಟ್ಯಾಚ್ಯೂ ಅತಿ ದೊಡ್ಡವಾದಿದ್ದದ್ದು. ಈಗ ನಮ್ಮ ಇಂಡಿಯಾದಲ್ಲಿ ಇರುವುದು ಅತಿ ದೊಡ್ಡವಾದ ಸ್ಟ್ಯಾಚ್ಯೂ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ. ಅದರ ಬಗ್ಗೆ ಇವತ್ತು ಮಾತಾಡುದು, ಬನ್ನಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ. ಇದು ಕರೆಕ್ಟ್ ಲೊಕೇಶನ್ ಎಲ್ಲಿ? ನರ್ಮದಾ ನದಿಯಲ್ಲಿ ಕೆವಾಡಿ ಎಂಬ ಸ್ಥಳ ಉಂಟು ಗುಜರಾತ್ ಅಲ್ಲಿ, ಅಲ್ಲಿರುವುದು. ಇದರ ಟಿಕೆಟ್ ಪ್ರೈಸ್ ಎಷ್ಟು? 350 ಪ್ಲಸ್ 30 ರೂಪಾಯಿ. 30 ರೂಪಾಯಿ ಬಸ್ ಚಾರ್ಜ್. ಈ ಟಿಕೆಟ್ ತೆಗೆದು 5 ಕಿಲೋಮೀಟರ್ ಜರ್ನಿ ಮಾಡಬೇಕು ಬಸ್ ಅಲ್ಲಿ ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ. ವಿಮಾನ ಹೋಗ್ತಾ ಉಂಟು. ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ. ಇದು ಎಷ್ಟು ಎತ್ತರದಲ್ಲಿ ಉಂಟು? 182 ಮೀಟರ್ ಎತ್ತರದಲ್ಲಿ ಉಂಟು. ಈಗ ನೋಡ್ಬೇಕು, ಈಗ ಲಿಫ್ಟ್ ಅಲ್ಲಿ ಹೋಗ್ತಿದ್ದೆ ಮೇಲೆ ಗ್ಯಾಲರಿ ನೋಡ್ಲಿಕ್ಕೆ. ಈಗ ನೋಡ್ಬೇಕು, 182 ಮೀಟರ್ ಎತ್ತರದಲ್ಲಿ ಉಂಟು ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಸ್ಟ್ಯಾಚ್ಯೂ. ನೋಡ್ಲಿಕ್ಕೆ ಭಯಂಕರ ಉಂಟು. ಕೆಳಗಿಂದ ನೋಡುವಾಗ, ಮೇಲೆ ನೋಡುವಾಗ ಕಾಣ್ತದೆ ಮೇಲೆ. ಇದರ ಲಿಫ್ಟ್ ಅಲ್ಲಿ ಹೋಗಿ ಮೇಲೆ ಗ್ಯಾಲರಿ ನೋಡ್ಬೇಕು ನಾವು. ಓ, ಸೂಪರ್ ಆಗಿ ಉಂಟು. ಹೋದವರಿದ್ರೆ ಕಮೆಂಟ್ ರೀತಿಯಲ್ಲಿ ಹೇಳಿ. ಇದು ಪ್ರಪಂಚದ ಅತಿ ದೊಡ್ಡವಾದ ಸ್ಟ್ಯಾಚ್ಯೂ. ಎರಡನೇ ಸ್ಟ್ಯಾಚ್ಯೂ ಚೀನಾದಲ್ಲಿ ಇರುವುದು ಸ್ಪ್ರಿಂಗ್ ಟೆಂಪಲ್ ಬುದ್ಧ ಸ್ಟ್ಯಾಚ್ಯೂ. ಎರಡನೇ ಸ್ಟ್ಯಾಚ್ಯೂ ನಮ್ಮ ಇಂಡಿಯಾದಲ್ಲಿ ಮೊದಲ ಸ್ಟ್ಯಾಚ್ಯೂ. ಸ್ಟ್ಯಾಚ್ಯೂ ಆಫ್ ಯೂನಿಟಿಗೆ ಯಾವಾಗ ಬೇಕಾದ್ರೂ ಹೋಗಬಹುದು, ಆದ್ರೆ ಬೆಸ್ಟ್ ಟೈಮ್ ಯಾವಾಗ? ಅಕ್ಟೋಬರ್ ಇಂದ ಫೆಬ್ರವರಿ ತನಕ ಬೆಸ್ಟ್ ಟೈಮ್. ಇದು ವಾರದಲ್ಲಿ 6 ದಿವಸ ಇರುವುದು. ಸೋಮವಾರ ದಿವಸ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇಲ್ಲ. ಇದು ಎಷ್ಟು ಗಂಟೆಗೆ ಓಪನ್ ಆಗುತ್ತದೆ? ಬೆಳಿಗ್ಗೆ 8 ಗಂಟೆಗೆ ಓಪನ್ ಆಗಿ ಸಂಜೆ 6 ಗಂಟೆವರೆಗೆ ಈ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಉಂಟು, ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ. ಎಷ್ಟು ಎತ್ತರ ಉಂಟು ಸರ್ದಾರ್ ವಲ್ಲಭಾಯ್ ಪಟೇಲ್ ಸ್ಟ್ಯಾಚ್ಯೂ. 350 ಕೊಟ್ಟರು ಸಹ ಹೋಗ್ಬೋದು, ಅಷ್ಟು ವೈಬ್ ಉಂಟು ಪ್ಲೇಸ್. ಸೂಪರ್ ಉಂಟು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಯಾವಾಗ ಕಟ್ಟಲು ಸ್ಟಾರ್ಟ್ ಮಾಡಿದ್ರು? 2013 ಅಕ್ಟೋಬರ್ 31ಗೆ ಸ್ಟಾರ್ಟ್ ಮಾಡಿದ್ರು. ಇದು ಯಾವಾಗ ಓಪನ್ ಆಯಿತು? 2018 ಅಕ್ಟೋಬರ್ 31ಗೆ ಓಪನ್ ಆಯಿತು. ಈ ಅಕ್ಟೋಬರ್ 31 ಎಂದರೆ ಸರ್ದಾರ್ ವಲ್ಲಭಾಯ್ ಪಟೇಲರ ಹುಟ್ಟಿದ ದಿನ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಟ್ಟಲು ನಿರ್ಮಾಣ ಮಾಡಲು ಟೋಟಲ್ ವೆಚ್ಚವೆಷ್ಟು? 3,000 ಕೋಟಿ ರೂಪಾಯಿ ವೆಚ್ಚ ಆಗಿದೆ. ಇದರ ಎದುರುಗಡೆ, ಇದರ ಗ್ಯಾಲರಿಯಲ್ಲಿ ನಿಂತು ನೋಡಿದ್ರೆ ಒಂದು ಅಣೆಕಟ್ಟು ಉಂಟು. ಅಣೆಕಟ್ಟಿನ ಹೆಸರು ಸರ್ದಾರ್ ಸರೋವರ್ ಅಣೆಕಟ್ಟು ಅಂತ ಹೇಳ್ತಾರೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಟೈಮ್ ಮಾಡಿ. ಟೈಮ್ ಮಾಡಿದ್ರೆ 7 ಗಂಟೆಗೆ ರೊಕ್ಕ ನಿಮಗೆ ವಿಡಿಯೋ ಬರ್ತದೆ. ಅಲ್ಲಿವರೆಗೆ ಇವತ್ತಿನ ವಿಡಿಯೋಗೆ ಬೈ ಬೈ ಹೇಳ್ತಾ ನಾನು ಗಾಯ್ಸ್, ಬೈ ಬಾಯ್.